ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳ ವರ್ಗ ವೈದ್ಯರುಗಳ ತಂಡದ ಸೇವೆ ಜೀವದ ಹಂಗು ತೊರೆದು ಹೋರಾಡುತ್ತಿರುವ ಆಶಾ ಕಾರ್ಯಕರ್ತೆಯರ ಶ್ರಮ ಮತ್ತು ಜಿಲ್ಲಾಡಳಿತದ ಉತ್ತಮ ಕೆಲಸದಿಂದ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಸಾಧ್ಯವಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಸುಳ್ಯದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಆರಂಭದಲ್ಲಿ ಕೊರೋನಾ ವೈರಸ್ ಸೋಂಕು ವೇಗ ಪಡೆದು ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು. ಬಳಿಕ ಜಿಲ್ಲಾಡಳಿತದ ಉತ್ತಮ ಸ್ಪಂದನೆ ಮತ್ತು ಅಧಿಕಾರಿಗಳ ಅಹರ್ನಿಶಿತ ದುಡಿತ ಮತ್ತು ಇದಕ್ಕೆ ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ಅಧಿಕಾರಿಗಳು ಸೇರಿ ಯೋಜನೆ ಮಾಡಿದ್ದರಿಂದ ಕೊರೋನಾ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬಂದಿದೆ. ಪ್ರಥಮ ಹಂತದಲ್ಲಿ ದಾಖಲಾದ ರೋಗಿಗಳು ಗುಣಮುಖರಾಗಿದ್ದು ಇದಕ್ಕೆ ಸಾಕ್ಷಿ ಎಂದು ಹೇಳಿದ ಅವರು, ಸುಳ್ಯದಲ್ಲಿ ಫೀವರ್ ಕ್ಲಿನಿಕ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ತಾಲೂಕಿನಲ್ಲಿ ಒಂದು ಪ್ರಕರಣ ಇದೆ. ಇದಕ್ಕಾಗಿ ಅಚ್ಚಾವರ ಗ್ರಾಮವನ್ನ ಅಧಿಕಾರಿಗಳು ಕ್ವಾರಂಟೈನ್ ಮಾಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಬೆಂಗಾವಲು ದೇಶದ ವೈದ್ಯಕೀಯ ಮತ್ತು ಆರೋಗ್ಯ ಕೇಂದ್ರದ ಅಭಿವೃದ್ಧಿಗೆ ಸಂಸದರ ನಿಧಿಯಿಂದ 2 ಕೋಟಿಯನ್ನ ಎಲ್ಲಾ ಸಂಸದರು ಸೇರಿ ಪಿಎಂ ನಿಧಿಗೆ ನೀಡಲಾಗಿದೆ. ಕೊರೋನಾ ನಿಯಂತ್ರಣದ ಲಾಕ್ಡೌನ್ಗೆ ಜನರ ಸಹಕಾರ ಅಗತ್ಯ ಎಂದು ಹೇಳಿದರು. ಸಾರ್ವಜನಿಕವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಷ್ಟು ಸಮಸ್ಯೆ ಆಗ್ತದೆ. ಆದರೆ ದೇಶದ ಹಿತದೃಷ್ಟಿಯಿಂದ ನಾವು ಇವತ್ತು ಮಾಡಬೇಕಾಗಿದೆ, ಅನಿವಾರ್ಯ. ನಾವೆಲ್ಲ ಇದಕ್ಕೆ ಬೆಂಗಾವಲಾಗಿದ್ದೇವೆ, ಬೆಂಬಲವಾಗಿದ್ದೇವೆ. ನಮ್ಮ ಹಣ 2 ಕೋಟಿ ರೂಪಾಯಿ ಹಿಂದೆ ಕೊಟ್ಟ 2 ಕೋಟಿ ರೂಪಾಯಿ ಯಾವುದಿದೆ ರಿಲೀಸ್ ಆದ್ರೂ ತಗೊಳ್ಳಿ ನಮ್ಮ ಪ್ರಧಾನಮಂತ್ರಿಗಳು ಮನವಿ ಮಾಡಿ. ಯಾಕಂದ್ರೆ ಅನಿವಾರ್ಯ ಇದೆ, ಇದು ದೇಶದ ಹಿತಾಸಕ್ತಿಯ ಕಾರಣ. ಆ ಹಣ ಯಾರಿಗೆ ಬರ್ತದೆ? ನಮ್ಮ ಕ್ಷೇತ್ರದವರಿಗೆ ಬರ್ತದೆ, ಏನು ಬೇರೆ ಹೋಗುದಿಲ್ಲ. ಆ ಫಂಡ್ ನಮ್ಮ ಹೆಸರಲ್ಲಿ MP ಲ್ಯಾಡ್ ಹೆಸರಲ್ಲಿ ಬರೋದಿಲ್ಲ, MP ಗೆ ಪ್ರಚಾರ ಸಿಗುದಿಲ್ಲ ಅಂತ ಬಿಟ್ಟರೆ ಬಾಕಿ ಯಾರಿಗೆ ಬರ್ತದೆ? ಈಗ ಕೊರೋನಾ ಸಾಧಾರಣ ಲಕ್ಷಾಂತರ ಕೋಟಿ ರೂಪಾಯಿ ಇದು ಲಾಸ್ ಆಗಿದೆ. 20 ಲಕ್ಷ ಕೋಟಿ ಒಂದು ವರ್ಷದ ಬಜೆಟ್ ಹೋಗ್ಬೋದು. ಇದು ಮುಗಿಲಿಲ್ಲ, ಎಷ್ಟು ದಿವಸ ಹೋಗ್ತದೆ, ಹೇಗೆ ಹೋಗುತ್ತೆ, ಏನಾಗ ಆಗುತ್ತೆ. ಹಾಗಾಗಿ ಸರ್ಕಾರ ನಿಯಂತ್ರಣ ಮಾಡಬೇಕು. ಔಷಧೀಯ ಈಗ ಇದಕ್ಕೆ ವ್ಯತ್ಯಾಸಗಳನ್ನು ಇನ್ನಷ್ಟು ಕೊಡಬೇಕು. ಆರೋಗ್ಯ ಕೇಂದ್ರಗಳಿಗೆ ಸಶಕ್ತಿ ತುಂಬಬೇಕು. ಇದೆಲ್ಲದಕ್ಕೂ